ವಿಶ್ವವಂದ್ಯಳೆ ವೀಣಾ ಪುಸ್ತಕಧಾರಿಣಿ ವಾಗೇಶ್ವರಿ ದೇವಿ ಶಾರದೆ ನಮಿಪೆ ನಿನ್ನನು ವಾಣಿ ಬ್ರಹ್ಮನ ರಾಣಿಯೇ ದೇವಿ ಶಾರದೆ ನಮಿಪೆ ನಿನ್ನನು ವಾಣಿ ಬ್ರಹ್ಮನ ರಾಣಿಯೇ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಸೋಮೇಶ್ವರ ಅಂಜನೆ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ಗತ 41ನೇ ವರ್ಷದ ನಮ್ಮ ಉತ್ಸವ ನೀಡುವ ಶುರುವಾಗುವುದು ಅಪ್ಪಂಜಿ ಪುರಪ್ರವೇಶವನ್ನು ಮೆಚ್ಚುಕಿದಾರದ ಆ ನಿಟ್ಟಿಗೆ ಈ ವರ್ಷದ ನಮ್ಮ ಒಂದು ವಿಗ್ರಹ ಸೇವೆಯನ್ನು ಕುಮಾರಿ ಭುವಿ GS ಮಾಸ್ಟರ್ ಆದಿಶ್ GS ಶ್ರೀಮತಿ ಶ್ರೀ ನೀತಾ ಗಣೇಶ್ ಕೊಲ್ಯ ನಗಲು ಕೊಡ್ತೇವೆ. ಈ ಒಂಜಿ ಸುಂದರ ವಿಗ್ರಹ ನಿರ್ಮಾಣವನ್ನು ನಮ್ಮ ರಾಯನ ಶ್ರೀ ಉಮೇಶ್ ಬೋಳಾರ್ ತೊಕ್ಕೊಟ್ಟು ಪ್ರತಿ ವರ್ಷ ನಿರ್ಮಾಣ ಅಂತ ಕೊಡ್ತೇವೆ. ಗೌರ್ಮೆಂಟಿನ ಸೇವಾರ್ಥನ ಕೆಳಗಿಲ್ಲ ವಿಗ್ರಹ ಮಂತ್ರನ ಪೀಡದ ಮಾತ ಆಯುರಾದ ಭಾಗ್ಯನ ಕೊಟ್ಟು ಶಾರದಾ ಮಾತೆ ಕಾಪಾಡೋದು ಬೇಡ ಅಂಜನೆ 41ನೇ ವರ್ಷದ ಈ ಒಂದು ಉತ್ಸವ 40 ವರ್ಷ ಕರೀಲಕ್ಕನೆ ಈ ವರ್ಷ ಹೆಂಗೂ ಭಾರಿ ಕಷ್ಟೋಡು ಕೊರೋನಾ ಕಷ್ಟ ಜೈದ ಎತ್ತೆಂಟು ಕೊಟ್ಟೋಡು ಒಂಜಿ ಕಟ್ಟಡ ಕತ್ತದ ಆ ಒಂಜಿ ಬೇಲದ ಇತ್ತೆ ನಿರ್ಮಾಣ ಅಂತ ಒಯ್ದು ತಾವೊಂದುಂಟು ಆ ಕಾಮಗಾರಿ ಬೇರೆ ಸಹಾಯ ಕೊಟ್ಟು ಸಾರ ತಪ್ಪು ಇತ್ತು ನಮ್ಮ ಮಹತ್ವದ ಗ್ರಾಮ ಸೋಮನಾಥ ದೇವರ ಮಹಾಗಣಪತಿ ಸೋಮನಾಥ ದೇವರ ನಮ್ಮೆಂಚಿ ಕೂಡಿ ಮಲಯಾಳಿ ಚಾಮುಂಡಿ ಹಬ್ಬರ ಅಂಜನೇಯಗಳ ಸೇವೆಗಳು ಅಂಚೆ ಈ ಜಾಗದ ವೈದ್ಯನಾಥ ಎಲ್ಲ ಕೊರಗಜ್ಜಗಳ ಮಾತೆಂಗಳ ಸೇವೆಯನ್ನು ಕೊರಗೊಂಡುಳ್ಳ ಕೊಡುವ ರೀತಿಯಲ್ಲಿ ಕೊರೋನ ಒಂದು ಆರ್ಭಟದ ವರ್ಷದ ಇದ್ದಂತೆ ಇನ್ನಿಟ್ಟು ಪಕ್ಕ 4 ತಾರೀಕು ವಿಸರ್ಜನೆ ಮುಟ್ಟ ಮಾತ್ರ ಒಂಜಿ ಪ್ರೀತಿಪೂರ್ವಕವಾದ ಭಾವನೆಯನ್ನು ಕೊಟ್ಟು ಪರಸ್ಪರ ಹೊಂದಾಣಿಕೆ ಕರ್ತವ್ಯಬೇಕು ಒಟ್ಟಿಗೆ ಸೇರಿದು ಅಪ್ಪನ ಸೇವೆಯನ್ನು ಅವಕಾಶ ತಿಕ್ಕಳು ಅಂಚನೆ ಕಾರ್ಯಕ್ರಮ ಕೊರ್ಪಣಿತ ಸೇವೆ ಅನ್ನದಾನ ಸೇವೆ ವಾವಂಜಿ ಸೇವೆಲ ನಿರುತ್ತರವಾದ ಬಾರಿ ಪೊರ್ಲು ನಡಪಾಡು ಕಂಡರೆ ಸಾರ್ವಜನಿಕ ಶಾರದಾ ಮಹೋತ್ಸವ ಪರವಾದ ಮಾತರನ ಹಿರಿಯಾಕನ ಕಿರಿಯಾಕನ ಪರವಾದ ಕಾರ್ಯಕರ್ತರ ಪರವಾದ ಸಂಪೂರ್ಣ ಬೆಂಬಲ ಪಡೆದುಕೊಂಡು ದೇವರ ಪ್ರಾರ್ಥನೆ ಈ ಶಾರದಾ ಮಾತು ನಮಃ.
ದೇವಿ ಶಾರದೆ ನಮಿಪೆ ನಿನ್ನನು ವಾಣಿ ಬ್ರಹ್ಮನ ರಾಣಿಯೇ ಪರಮ ವೇದ್ಯೆಯ ಪೋಷಿಸಿ ಪಾಲಿಸೆನ್ನನು ಪಾವನಿ ಪರಮ ವಿದ್ಯೆಯ ಪೋಷಿಸಿ ಪಾಲಿಸೆನ್ನನು ಪಾವನಿ ದೇವಿ ಶಾರದೆ ನಮಿಪೆ ನಿನ್ನನು ವಾಣಿ ಬ್ರಹ್ಮನ ರಾಣಿಯೇ ಬುದ್ಧಿಯನಿತ್ತು ಸಲಗು ವಿಮಲೆ ವಿದ್ಯಾಭಿಮಾನಿಯೇ ವಿಪುಲ ಬುದ್ಧಿ ಹರಸು ಎನ್ನನು ಹಂಸವಾಹಿನಿ ಹರಿಗೆ ಹಿರಿಯ ಸೊಸೆಯುನಿ ಹರಸು ಎನ್ನನು ಹಂಸವಾಹಿನಿ ಹರಿಗೆ ಹಿರಿಯ ಸೊಸೆಯುನಿ ಗರ್ವ ನೀಗಿಸಿ ಗುರುವ ಭಕ್ತಿಯ ನೀಡೆ ಗಾನವೇ ಶಾರದೆ ಗರ್ವ ನೀಗಿಸಿ ಗುರುವ ಭಕ್ತಿಯ ನೀಡೆ ಗಾನವೇ ಶಾರದೆ ದೇವಿ ಶಾರದೆ ನಮಿಪೆ ನಿನ್ನನು ವಾಣಿ ಬ್ರಹ್ಮನ ರಾಣಿಯೇ ದೇವಿ ಶಾರದೆ ನಮಿಪೆ ನಿನ್ನನು ವಾಣಿ ಬ್ರಹ್ಮನ ರಾಣಿಯೇ ಅನುಗ್ರಹ ಪಡೆದ ಮನುಜನು ಜ್ಞಾನಿಯಾಗುವ ಜಗದೊಳು ನಿನ್ನ ಅನುಗ್ರಹ